ಗ್ರಾಮ ಪಂಚಾಯತ್ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಸಾಮಾಜಿಕ ಕಾರ್ಯಕರ್ತರೊಬ್ಬರನ್ನ ಕೊಲೆ ಮಾಡಲಾಗಿದೆ ಎನ್ನುವ ಆರೋಪಗಳು ಕೇಳಿಬಂದಿದೆ. ಆದರೆ ಇದು ಅಪಘಾತವೋ ಅಥವಾ ಕೊಲೆಯೋ ಎಂಬ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕುಂದಾಪುರ ತಾಲೂಕು ವ್ಯಾಪ್ತಿಯ ಎಡಮುಗೆ ಗ್ರಾಮದ ನಿವಾಸಿಯೊಬ್ಬರಿಗೆ ಕಾರು ಡಿಕ್ಕಿ ಹೊಡೆದು ಮೃತಪಟ್ಟಿದ್ದಾರೆ. ಈ ಕಾರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಾಣೇಶ್ ಎಡೆಯಲ್ ಅವರು ಚಲಾಯಿಸುತ್ತಿದ್ದು, ಇದು ಆಕಸ್ಮಿಕವಲ್ಲ, ಕೊಲೆ ಎಂಬ ಶಂಕೆ ವ್ಯಕ್ತವಾಗಿದೆ. ಎಡಮುಗೆಯ ಗ್ರಾಮಸ್ಥ ಉದಯಗಾಣಿಗ ಮೃತ ದುರ್ದೈವಿ. ಉದಯಗಾಣಿಗ 2 ದಿನಗಳ ಹಿಂದೆ ಗ್ರಾಮ ಪಂಚಾಯತ್ ಲಾಕ್ಡೌನ್ ಬಗ್ಗೆ ಸ್ಟೇಟಸ್ ಹಾಕಿದ್ದು, ಗ್ರಾಮಸ್ಥರಿಗೆ ಪೂರಕ ವ್ಯವಸ್ಥೆ ಕಲ್ಪಿಸಿ ಊರಿಗೆ ಬೇಲಿ ಹಾಕಿ ಫೋಸು ಕೊಡಬೇಡಿ, ಕೊರೋನಾ ಪೀಡಿತ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಿ, ಆಮೇಲೆ ಪ್ರಚಾರ ತಗೊಳ್ಳಿ, ಸರ್ಕಾರದ ಧನ ಸಹಾಯ ನುಂಗಬೇಡಿ ಎಂದು ಬರೆದುಕೊಂಡಿದ್ದರು. ಮಾಡಿಸಿದಷ್ಟೇ ವೈಯಕ್ತಿಕ ದ್ವೇಷದಿಂದನೇ ಕೊಲೆ ಮಾಡಿಸೋದಷ್ಟೇ. ನನ್ನ ಕೊಲೆ ಮಾಡಿದವರು ಅದು ಒಂದೇ ಪಕ್ಷದವ್ರು. ನಾವು ಬಿಜೆಪಿ ಅಂತ ಹೇಳಿ ನಾವು 6 ದಿನದಲ್ಲಿ ತಿಳಿದವರು ಸುಮಾರು ಕಿರಿಕಿರಿ ಮಾಡಿ ಸುಮಾರು ಕಿರಿಕಿರಿ ಜೂನ್ 5ರ ಶನಿವಾರ ಸಂಜೆ ಉದಯಗಾಣಿಗ ರಸ್ತೆಯಲ್ಲಿ ನಿಂತಿದ್ದಾಗ ಪ್ರಾಣೇಶ್ ಎಡೆಯಲ್ ಅವರ ಕಾರು ಡಿಕ್ಕಿ ಹೊಡೆದಿದ್ದು, ಅಪಘಾತದ ಬಳಿಕ ಪಂಚಾಯತ್ ಅಧ್ಯಕ್ಷ ಸ್ಥಳದಲ್ಲೇ ಕಾರನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಇದನ್ನು ಗಮನಿಸಿದ ಸಾರ್ವಜನಿಕರು ಆಂಬ್ಯುಲೆನ್ಸ್ ಮೂಲಕ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಉದಯಗಾಣಿಗ ಕೊನೆಯುಸಿರೆಳೆದಿದ್ದಾರೆ. ಮೇಲ್ನೋಟಕ್ಕೆ ಕೊಲೆ ಇದು. ಯಾಕೆಂತಂದರೆ ರೋಡ್ ಸೈಡಲ್ಲಿ ಉದಯಗಾಣಿಗರ ಬೈಕ್ ಎಲ್ಲೋ ಇದೆ, ಉದಯಗಾಣಿಗರ ಚಪ್ಪಲಿ ಎಲ್ಲೋ ಇದೆ, ರೋಡ್ ಸೈಡಲ್ಲಿ ಅವ್ರು ಬಿದ್ದಿದ್ದಾರೆ, ರಕ್ತದ ಮಡುವಿನ ಬಿದ್ದಿದ್ದಾರೆ. ಒಂದು ಲೀಟ್ರ್ ರಕ್ತ ಆ ರಸ್ತೆ ಮೇಲೆ ಬಿದ್ದಿತ್ತು. ರಾತ್ರಿ ಅವರು ಒಬ್ಬರನ್ನೇ ಕರೆಸಿದ್ದು. ಇವ್ರದ್ದು ಮಾತ್ರ ಒಂದು 25 ಜನರದ್ದು ಸಹಚಾರ ಇರ್ಬೋದು. ಯಾಕೆಂದರೆ ಇವರು ಗುಂಪಾಗಿ ನಿಂತು ಪ್ರಾಣೇಶ್ ಎಡೆಯಲ್ ಪಂಚಾಯತ್ ಅಧ್ಯಕ್ಷರು ಮಧ್ಯೆ ಕೂತ್ಕೊಂಡು ಅಕ್ಕಪಕ್ಕದಲ್ಲೆಲ್ಲ ನಿಂತ್ಕೊಂಡು ಫೋಟೋ ಪೋಸ್ ಕೊಡೋದು ಇದೆ. ಇವರು ಪ್ರಚಾರಕ್ಕಾಗಿ ಈ ಲಾಕ್ಡೌನ್ ಮಾಡ್ತಾ ಇದ್ದಾರೆ ವಿನ ಇದು ಸಾರ್ವಜನಿಕ ಉಪಯೋಗಕ್ಕಾಗಿ ಮಾಡ್ತಾ ಇದ್ದಾರೆ. ಕೊಲೆ ಕಾರಣ ಅಂತಂದರೆ ಈ ಹಿಂದೆ ಒಂದು ಬೋರ್ವೆಲ್ ವಿಷಯದಲ್ಲಿ ಅವರ ಮಧ್ಯೆ ವಾಗ್ವಾದ ನಡೆದಿತ್ತು. ಯಾಕೆಂದರೆ ಇವರು ದಾಖಲೆಯನ್ನು ಸರಿಯಾದ ಕೊಟ್ಟಾಗಿಯೂ ಕೂಡ ಉದ್ದೇಶಪೂರ್ವಕವಾಗಿ ಇವರು ಇದನ್ನು ಕೊಡಲಿಲ್ಲ, NOC ಕೊಡಲಿಲ್ಲ. NOC ಕೊಡದೇ ಇರಬೇಕಾದ್ರೆ ನೀವು ಯಾಕೆ ಕೊಡೋದಿಲ್ಲ ಅಂತ ಇವ್ರು ಕೇಳಿದಾಗ, RTL ಕೇಳಿದಾಗ ನಿಮ್ಮ ಅಪ್ಪಯಿಂದ ಅಬ್ಜೆಕ್ಷನ್ ಇದೆ ಅಂತ ಅಂದರು. ಇವರೇ ಅಬ್ಜೆಕ್ಷನ್ ಲೆಟರ್ ಬರೆದು ಇವರು ಟೇಬಲ್ ಮೇಲೆ ಇಟ್ಕೊಂಡು ಅದನ್ನು ತೋರಿಸಿದ್ರು. ಆವಾಗ ಅಪ್ಪನ ಕರ್ಕೊಂಡು ಹೋದಾಗ ನಾನು ಕೊಡಲೇ ಇಲ್ಲ ಅಂತ ಹೇಳಿದಾಗ ಇದು ಬೈಲಿಗೆ ಬಂದಾಗ NOC ಕೊಟ್ಟಿದ್ರು. NOC ಕೊಟ್ಟು ಬೋರ್ವೆಲ್ ತೋಡಿದ್ರು. ಇಲ್ಲಿ ಇದೇ ಉದ್ದೇಶವಾಗಿ ಇವರೇನು ಮಾಡಿದರು, ಇವರ ಮಾಡುವ ಅನ್ಯಾಯಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಇವರು ಹೇಳ್ತಾ ಇದ್ರು, ಇದನ್ನು ಖಂಡಿಸ್ತಾ ಇದ್ರು. ಮೇಲ್ನೋಟಕ್ಕೆ ಗಮನಿಸಿದರೆ ಇದೊಂದು ಅಪಘಾತವಲ್ಲ, ಕೊಲೆ ಎಂಬುದಾಗಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದ್ದು, ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಪಂಚಾಯತ್ ಅಧ್ಯಕ್ಷನನ್ನ ಶಂಕರನಾರಾಯಣ ಪೊಲೀಸರು ಕ್ಷಿಪ್ರಗತಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜೇಶ್, ಕುಂದಾಪುರ, ಸ್ಪಂದನ ಟಿವಿ.